श्रीगुरुभ्यो नमः हरि ओम्। यतो जन्माद्यस्य श्रुतिसमयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वम् प्रकटमिह वेत्तुम् सुमनसो मुकुन्दम् ध्यायामा वहत गुहकम् तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजीवप्रणेतारम् वन्दे विजयतं हरिं करोतु मम कल्याणं हरिर्हयमुकाविदः गुरुश्च मध्वनामामि वरदोऽस्तु निरन्तरं वाणिते करवण्यम्बचरणोति सर्वदा मध्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ। ತಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ ಇವತ್ತು ನಾವು ಆರಿಸ್ಕೊಂಡಿರುವಂತಹ ಸ್ತೋತ್ರ ದಾರಿದ್ರ್ಯಹರ ಸ್ತೋತ್ರ ಅಂತ ಕರೀತಾರೆ, ಅಥವಾ ರಾಮಕೃಷ್ಣ ಸ್ತೋತ್ರ ಅಂತನೂ ಈ ಸ್ತೋತ್ರವನ್ನು ಕರೀತಾ ಇದ್ದಾರೆ. ಇದನ್ನ ರಚನೆ ಮಾಡಿಕೊಟ್ಟಿರುವಂಥವರು ಮಹಾಜ್ಞಾನಿಗಳಾಗಿರುವಂತಹ ಯದುಪತ್ಯಾಚಾರ್ಯರು ಅಥವಾ ಯಾದವಾರ್ಯರು ಅಂತ ಹೇಳಿ ಪ್ರಖ್ಯಾತರಾಗಿರುವಂಥವರು. ಭಗವಂತನ ರಾಮ ಮತ್ತು ಕೃಷ್ಣ ಎರಡೂ ರೂಪಗಳನ್ನ ಬಹಳ ಸುಂದರವಾಗಿ ಇಲ್ಲಿ ಸ್ತೋತ್ರವನ್ನು ಮಾಡಿದ್ದಾರೆ. ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ರಾಮ ಮತ್ತು ಕೃಷ್ಣ ಎರಡೂ ರೂಪಗಳು ಅತ್ಯಂತ ನಮ್ಮೆಲ್ಲರಿಗೆ ವಿಶೇಷವಾಗಿ ಅನುಗ್ರಹವನ್ನ ಮಾಡಲಿಕ್ಕೆ ಅವತಾರ ಮಾಡಿರುವಂತಹ ರೂಪಗಳು. ಹಾಗಾಗಿ ಆ ಎರಡು ರೂಪಗಳ ಚಿಂತನೆಯನ್ನ ನಾವು ಈ ಶ್ಲೋಕದಲ್ಲಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸಾಮಾನ್ಯವಾಗಿ ರಾಮದೇವರನ್ನ ಉಪಾಸನೆ ಮಾಡಲಿಕ್ಕೆ ಕಾರಣ ಏನು? ಬೇಕಾದಷ್ಟು ರೂಪಗಳಿದ್ದಾವಲ್ಲ. ಸೋಮಶೇಖರ ತನ್ನ ಭಾಮೆಗೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ. ಕಲಿಯುಗದಲ್ಲಿ ವಿಶೇಷವಾಗಿ ರುದ್ರದೇವರು ತನ್ನ ಪತ್ನಿಯಾಗಿರುವಂತಹ ಪಾರ್ವತಿಗೆ ಹೇಳಿರುವಂತಹ ಮಂತ್ರ ಅದು ರಾಮ ಮಂತ್ರ. ಹಾಗಾಗಿ ಇದರ ಜೊತೆಗೆ ಮೋಕ್ಷವನ್ನ ಕೊಟ್ಟಿರುವಂತಹ ವಾಸುದೇವ ರೂಪ ಇದು ರಾಮ ರೂಪ. ಹಾಗಾಗಿ ಆ ರಾಮದೇವರ ವರ್ಣನೆಯನ್ನ ಮೊದಲ 15 ಶ್ಲೋಕಗಳಲ್ಲಿ 14 ಶ್ಲೋಕಗಳಲ್ಲಿ ವರ್ಣನೆಯನ್ನ ಮಾಡ್ತಾರೆ. ಆಮೇಲೆ ಕೃಷ್ಣ ರೂಪದ ವರ್ಣನೆಯನ್ನ ಮಾಡ್ತಾರೆ. ಮೊದಲು ರಾಮರೂಪದ ವರ್ಣನೆಯನ್ನ ನೋಡೋಣ. ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಹಾರಾಮ ಕೋಸಲ ವಾಸಿನ್ ಕ್ವಾಸಿದಾಶಾರಥೇನಗೆ ಇಮಾಮವಸ್ತಾಂ ಸಂಪ್ರಾಪ್ತ ಮನಾಥಂ ಜ್ಞೋಪೇಕ್ಷಸೆ. ರಾಮದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ರಾಮದೇವರು ಯಾರು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ದಶರಥನ ಮಗನಾಗಿ ಅವತಾರವನ್ನ ಮಾಡಿದ್ದಾನೆ. ಕೌಸಲ್ಯಾದೇವಿಯಲ್ಲಿ ಭಗವಂತ ಅವತಾರ ಮಾಡಿದ್ದಾನೆ. ದಶರಥ ಅಂತ ಹೆಸರಿದೆ. ಏನು ದಶರಥ? ಅವನನ್ನ ದಶರಥ ಅಂತ ಯಾಕೆ ಕರೀತಾರೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ 10 ದಿಕ್ಕುಗಳಲ್ಲಿ ರಥವನ್ನ ಓಡಿಸ್ತಾ ಇದ್ದಂತೆ ದಶರಥ. ಅಷ್ಟು ಒಳ್ಳೆಯ ರಾಜ ಅಂತ ಅನಿಸ್ಕೊಂಡಿರುವಂಥವನು. ಅಲ್ಲಿ ಕೌಸಲ್ಯಾದೇವಿಯಲ್ಲಿ ಭಗವಂತ ಅವತಾರವನ್ನು ಮಾಡಿದ್ದಾನೆ. ಭಗವಂತ ಅತ್ಯದ್ಭುತವಾದ ವಿಶೇಷವಾದ ಅಮಾನುಷವಾಗಿರುವಂತಹ, ಅಂದ್ರೆ ಮಾನವರಿಗೆ ಎಟುಕತೆ ಇರುವಂತಹ ಅತ್ಯದ್ಭುತವಾದ ರೂಪ ಅದು ಭಗವಂತನದು. ಅದನ್ನಲ್ಲಿ ಹೇಳ್ತಾರೆ, ಹೇ ಭಗವಂತ, ನಿನ್ನಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ. ಕಷ್ಟದಲ್ಲಿ ಬಡತನದಲ್ಲಿ ನಾವು ಮುಳುಗಿ ಮುಳುಗಿ ಹೇಳ್ತಾ ಇದ್ದೀವಿ. ನಾನಾ ವಿಧವಾದ ದುಃಖಗಳಿಂದ ಈ ಸಂಸಾರ ಸಾಗರದಲ್ಲಿ ಮುಳುಗ್ತಾ ಇದ್ದೀವಿ. ಕ್ವಾಸಿದಾಶರಥೇನ್ ಅಂದ್ರೆ ದಶರಥನ ಮಗನಾಗಿ ಅವತಾರ ಮಾಡಿರುವಂತಹ ಹೇ ಭಗವಂತ, ಅನಘ ಪಾಪವನ್ನ ಕಳೆಯುವಂಥವ್ ನೀನು. ನನ್ನನ್ನ ರಕ್ಷಣೆ ಮಾಡು. ನನ್ನನ್ನು ಯಾವುದೇ ಕಾರಣಕ್ಕೂ ಕಿಮುಪೇಕ್ಷಸೆ, ಕಡೆಗಣಿಸಬೇಡ. ನನ್ನ ಮೇಲೆ ಅನುಗ್ರಹವನ್ನ ಮಾಡು. ಮೊದಲನೇ ಶ್ಲೋಕದಲ್ಲೇ ರಾಮದೇವರ ಮಹಾಮಹಿಮೆಯನ್ನ ತಿಳಿಸ್ತಾ ಇದ್ದಾರೆ. ಎರಡನೇದಾಗಿ ಹೇಳ್ತಾರೆ, ಎರಡನೇ ಶ್ಲೋಕದಲ್ಲಿ ಹಾರಾಮ ಲಕ್ಷ್ಮಣ ಭ್ರಾತಃ ಕ್ವಾಸಿ ಕೌಶಿಕ ಶಿಕ್ಷಿತ
ಇಮಾಮವಾಸ್ತಾಂ ಸಂಪ್ರಾಪ್ತ ಮನಾಥಂ ಯೋಪೇಕ್ಷಸೆ. ಪ್ರತಿ ಶ್ಲೋಕದಲ್ಲೂ ಆ ಎರಡನೇ ಸಾಲು ಎಲ್ಲಾ ಶ್ಲೋಕಗಳಲ್ಲೂ ನಾವು ಕಾಣ್ತಾ ಇದ್ದೀವಿ. ವಿಶ್ವಾಮಿತ್ರರ ಮೇಲೆ ಅನುಗ್ರಹ ಮಾಡಬೇಕು. ಭಗವಂತನಿಗೆ ಯಾವ ವಿದ್ಯೆಯನ್ನು ಕಲಿಯೋ ಅವಶ್ಯಕತೆ ಇಲ್ಲ, ಯಾವ ಕರ್ಮ ಯಾವುದೂ ಅವನಿಗೆ ಅಂಟೋದಿಲ್ಲ. ನಿತ್ಯ ಮುಕ್ತಳಾಗಿರುವಂತಹ ಲಕ್ಷ್ಮೀಪತಿ ಅವನು ಭಗವಂತ. ಭಗವಂತ ಲೋಕ ಶಿಕ್ಷಣಕ್ಕಾಗಿ ಮರ್ತ್ಯಾವತಾರ ಇಹ ಮರ್ತ್ಯ ಶಿಕ್ಷಣಂ ಅಂತ ಹೇಳದ ಹಾಗೆ ಭಗವಂತ ಭೂಮಿಯಲ್ಲಿ ಅವತಾರ ಮಾಡಿರುವಂಥದ್ದು ಲೋಕ ಶಿಕ್ಷಣ ಆಗಬೇಕು, ದುಷ್ಟ ಶಿಕ್ಷಣ ಆಗಬೇಕು ಮತ್ತು ಶಿಷ್ಟ ರಕ್ಷಣ ಆಗಬೇಕು. ಆ ದೃಷ್ಟಿಯಿಂದ ಭಗವಂತ ಲಕ್ಷ್ಮಣನ ಅಣ್ಣನಾಗಿ, ಲಕ್ಷ್ಮಣ ಭ್ರಾತಃ, ಲಕ್ಷ್ಮಣನ ಅಣ್ಣನಾಗಿ ಭಗವಂತ ಅವತಾರವನ್ನ ಮಾಡಿ ಕೌಶಿಕ ಯಾರು ವಿಶ್ವಾಮಿತ್ರರ ಮೇಲೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಅವರಿಂದ ಎಲ್ಲ ಶಸ್ತ್ರವಿದ್ಯೆಯನ್ನ ಪಡೆದಿದ್ದಾನೆ. ಅದು ಲೋಕ ಶಿಕ್ಷಣಕ್ಕೋಸ್ಕರವಾಗಿ. ಅಂದ್ರೆ ಗುರುಗಳ ಅನುಗ್ರಹ ಅದು ಅತ್ಯಂತ ಅವಶ್ಯಕ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಜಗತ್ತಿಗೆ ತೋರಿಸಬೇಕಾಗಿದೆ ಭಗವಂತ. ಆ ರೀತಿಯಾಗಿ ಅಲ್ಲಿ ಹೋಗಿ ಅಧ್ಯಯನವನ್ನ ಶಸ್ತ್ರವಿದ್ಯೆಯನ್ನ ಕಲಿತಿದ್ದಾನೆ. ಅಂತಹ ಹೇ ಕಲ್ಯಾಣ ಗುಣಗಳಿಂದ ಕೂಡಿರುವಂತಹ ಭಗವಂತ, ನಿನ್ನನ್ನೇ ನಾವು ಬಂದಿದ್ದೀವಿ. ಈ ಬಡತನದ ದಳ್ಳುರಿಯಲ್ಲಿ ಮುಳುಗಿ ಮುಳುಗಿ ಹೇಳ್ತಾ ಇದ್ದೀವಿ, ಬೆಂದು ಹೋಗಿದ್ದೀವಿ ನಾನಾ ವಿಧವಾದ ಸಂಕಟಗಳಿಂದ. ನಿನ್ನನ್ನೇ ನಂಬಿ ಬಂದಿದ್ದೀವಿ, ನನ್ನನ್ನ ಯಾವುದೇ ಕಾರಣಕ್ಕೂ ಕಡೆಗಾಣಿಸಬೇಡ. ಕಿಮುಪೇಕ್ಷಸೆ, ಉಪೇಕ್ಷೆ ಮಾಡಬೇಡ. ಇನ್ನು ಹಾರಾಮ ದಂಡಕಾರಣ್ಯ ವಾಸಿನ್ ಕ್ವಾಸಿ ದಯಾನಿಧೆ. ಭಗವಂತ ರಾಮಾಯಣವನ್ನ ಕೇಳಿರೋರು ಗೊತ್ತಾಗತ್ತೆ. ದಂಡಕಾರಣ್ಯದಲ್ಲಿ ವಾಸವನ್ನ ಮಾಡಿದ್ದಾನೆ ಭಗವಂತ. ಕಾರಣ ಎಲ್ಲರ ಮೇಲೆ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ ಕಾಡಿನಲ್ಲಿ ಇದ್ದು ಭಗವಂತ ತೋರಿಸಿದ್ದಾನೆ. ನನಗೆ ನಾಡೂ ಒಂದೇ ಕಾಡೂ ಒಂದೇ, ಏನೂ ವ್ಯತ್ಯಾಸ ಇಲ್ಲ. ನಮಗೆಲ್ಲ ಹಾಗಲ್ಲ, ನಾವು ನಾಡಿನಲ್ಲಿ ಮಾತ್ರ ಇರ್ಲಿಕ್ಕೆ ಇಷ್ಟಪಡ್ತೀವಿ, ಕಾಡಿಗೆ ಹೋಗು ಅಂದ್ರೆ ಯಾರೂ ಇಷ್ಟಪಡೋದಿಲ್ಲ. ಆದ್ರೆ ಭಗವಂತ ಹಾಗಲ್ಲ, ಕಾಡು ನಂದೇ ನಾಡು ನಂದೇ, ಇಡೀ ಬ್ರಹ್ಮಾಂಡವೇ ನಂದಾಗಿರುವಂಥದ್ದು ಅಂತ ತೋರಿಸಿದ್ದಾನೆ. ಅಂತಹ ಕರುಣಾಸಾಗರನಾಗಿರುವಂತಹ ಭಗವಂತ ದಂಡಕಾರಣ್ಯದಲ್ಲಿ ವಾಸ ಮಾಡುವಂತಹ ಹೇ ದಯಾನಿಧಿ, ನಿನ್ನನ್ನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಕಿಮುಪೇಕ್ಷಸೆ, ಯಾವುದೇ ಕಾರಣಕ್ಕೂ ನನ್ನನ್ನ ಉಪೇಕ್ಷೆ ಮಾಡಬೇಡ. ಹಾರಾಮ ತಾಟಕ ಧ್ವಂಸಿನ್ ಕ್ವಾಸಿ ರಾಕ್ಷಸ ಸೂದನ. ತಾಟಕಿ ಮೊದಲಾದ ಎಲ್ಲ ಅಸುರರನ್ನ, ರಕ್ಕಸರನ್ನ ನಾಶ ಮಾಡಿದಂತಹ ಧೀರ ನೀನು. ರಾಮದೇವರ ವರ್ಣನೆ ಮಾಡ್ತಾರೆ ಯಾದವಾರ್ಯರು. ಇಂತಹ ಭಗವಂತ, ನಾನು ನಿನ್ನನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಕಿಮುಪೇಕ್ಷಸೆ, ನನ್ನನ್ನ ಯಾವುದೇ ಕಾರಣಕ್ಕೂ ಉಪೇಕ್ಷೆ ಮಾಡಬೇಡ, ನನ್ನ ಮೇಲೆ ಅನುಗ್ರಹವನ್ನ ಮಾಡು. ಹಾರಾಮ ಜನಕಾಭೀಷ್ಟ ಧಾತಃ ಕ್ವಾಸಿ ಮಹಾಮತೆ. ಹೇ ಭಗವಂತ, ಔದಾರ್ಯದ ಮಂಗಲದ ಮೂರ್ತಿ ಅಂತ ಅನಿಸ್ಕೊಂಡಿರುವಂಥವನು, ಜನಕನ ಇಷ್ಟಾರ್ಥಪ್ರದವಾಗಿರುವಂಥವನು ನೀನು. ಜನಕನ ಮಗಳಾಗಿರುವಂತಹ ಅವತಾರ ಮಾಡಿರುವಂತಹ ಜಾನಕಿಯನ್ನ ವಿವಾಹ ಮಾಡಿ ಆ ಜನಕನಿಗೆ ಅನುಗ್ರಹವನ್ನ ಮಾಡಿದ್ದೀಯ. ಅಂತಹ ಭಗವಂತ, ದಾರಿದ್ರ್ಯ ದುಸ್ಸಹ, ದಾರಿದ್ರ್ಯದಿಂದ ನಾನು ಬೆಂದು ಹೋಗ್ತಾ ಇದ್ದೇನೆ, ಬಹಳ ಬಡತನದಲ್ಲಿದ್ದೇನೆ, ನನ್ನನ್ನ ರಕ್ಷಣೆ ಮಾಡು ಅಂತ ಹೇಳಿ, ಪಾಹಿಮಾಂ ಪ್ರಭು, ರಕ್ಷಣೆ ಮಾಡು, ನಿನ್ನನ್ನೇ ನಂಬಿದ್ದೀನಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಹಾರಾಮ ಜಾನಕಿ ನಾಥ ಕ್ವಾಸಿ ವಾಯು ಸುತಪ್ರಿಯ. ಜಾನಕಿ ನಾಥನಾಗಿರುವಂಥವನು, ಹನುಮಂತನಿಂದ ಪೂಜಿತನಾಗಿರುವಂಥವನು, ಹನುಮಂತನಿಗೆ ಒಡೆಯನಾಗಿರುವಂಥವನು, ಭಕ್ತ ವತ್ಸಲನಾಗಿರುವಂಥವನು. ಹೇ ಶ್ರೀರಾಮಚಂದ್ರ, ದಾರಿದ್ರ್ಯ ದುಸ್ಸಹ, ದಾರಿದ್ರ್ಯವನ್ನ ತಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಾನಾ ವಿಧವಾದ ಕಷ್ಟದಿಂದ ಬೆಂದು ಹೋಗಿದ್ದೇನೆ. ಪಾಹಿಮಾಂ ಪ್ರಭೋ, ರಕ್ಷಣೆ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಇನ್ನು ಮುಂದೆ 7ನೇ ಶ್ಲೋಕದಲ್ಲಿ ಹೇಳ್ತಾರೆ, ಹಾರಾಮ ಸೂರ್ಯ ಪುತ್ರಾಪ್ತ ಕ್ವಾಸಿ ಸೂರ್ಯಾನ್ ಮಯೋದ್ಧವ. ಸೂರ್ಯವಂಶದಲ್ಲಿ ಅವತಾರವನ್ನ ಮಾಡಿರುವಂತಹ ಸೂರ್ಯ ಕುಮಾರನಾಗಿರುವಂತಹ ಸುಗ್ರೀವನನ್ನ ರಕ್ಷಣೆ ಮಾಡಿರುವಂಥವನು. ಇಲ್ಲಿ ನಮಗೊಂದು ಪ್ರಶ್ನೆ ಇದೆ. ಸೂರ್ಯನ
ವಿಶೇಷವಾದ ಪುತ್ರನಾಗಿರುವಂಥವನು ಸುಗ್ರೀವ. ಸುಗ್ರೀವನಿಗೂ ವಾಲಿಗೂ ಜಗಳ ಆಗಿರೋದನ್ನು ನಾವು ಕಾಣ್ತೀವಿ ರಾಮಾಯಣದಲ್ಲಿ. ಭಗವಂತ ಸುಗ್ರೀವನ ಸಖ್ಯವನ್ನ ಯಾಕೆ ಇಷ್ಟಪಟ್ಟ? ವಾಲಿ ಅವನಿಗಿಂತ ಬಲಶಾಲಿ ಆಗಿರುವಂಥವನು. ಎಷ್ಟರ ಮಟ್ಟಿಗೆ ಬಲಶಾಲಿ ಅಂದ್ರೆ ವಾಲಿ ಮತ್ತು ರಾವಣ ಇಬ್ರು ಬಹಳ ಸ್ನೇಹಿತರು. ಅವನ ಸ್ನೇಹಿತನ ಮಾಡಿಕೊಂಡು ಆ ಸೀತಾ ಕೃತಿಯನ್ನ ತರಿಸ್ಕೊಳ್ಬಹುದಾಗಿತ್ತಲ್ಲ, ಸುಗ್ರೀವನ ಸಖ್ಯವನ್ನ ಯಾಕೆ ಮಾಡದ ಭಗವಂತ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತಮವಾದ ಉತ್ತರವನ್ನು ನಾವು ಪಡೆಯಬಹುದು. ಶಾಸ್ತ್ರದಲ್ಲಿ ಹೇಳಿದ್ದಾರೆ, ದುಷ್ಟರ ಸಹವಾಸವನ್ನ ಮಾಡಿದಂತಹ ಯಾವುದೇ ವ್ಯಕ್ತಿ ಆಗಿರಬಹುದು, ಅವರನ್ನ ನಾನು ರಕ್ಷಣೆ ಮಾಡೋದಿಲ್ಲ. ಶಿಷ್ಟರಾಗಿರುವಂತಹ ವಾಯುದೇವರ, ಭೀಮಸೇನ್ ದೇವರ ಸಖ್ಯವನ್ನ ಮಾಡಿರುವಂತಹ ಯಾರೇ ಆಗಿರಬಹುದು, ಅವರನ್ನ ನಾನು ರಕ್ಷಣೆ ಮಾಡ್ತೀನಿ. ಸುಗ್ರೀವ ಹನುಮಂತ ದೇವರ, ವಾಯುದೇವರ ಸಖ್ಯವನ್ನ ಬೆಳೆಸಿದಂಥವನು. ಹಾಗಾಗಿ ಹನುಮ ಎಲ್ಲಿ ಇರ್ತಾನೋ ಅಲ್ಲಿ ರಾಮ ಇರ್ತಾನೆ. ಅದನ್ನ ಜಗತ್ತಿಗೆ ತೋರಿಸ್ಬೇಕಾಗಿತ್ತು ಭಗವಂತನಿಗೆ. ಹಾಗಾಗಿ ಭಗವಂತ ಏನ್ ಮಾಡ್ದ? ಹಾರಾಮ ಸೂತ್ರ ಸೂರ್ಯಪುತ್ರಾಪ್ತ ಕ್ವಾಸಿ ಸೂರ್ಯೋನ್ವಯೋದ್ಭವ. ಸೂರ್ಯ ವಂಶದಲ್ಲಿ ಅವತಾರವನ್ನ ಮಾಡಿದ್ದಾನೆ, ಜೊತೆಗೆ ಸೂರ್ಯನ ಮಗನಾಗಿರುವಂತಹ ಸುಗ್ರೀವನನ್ನ ರಕ್ಷಣೆ ಮಾಡಿದ್ದಾನೆ. ಈ ಸುಗ್ರೀವ ಮುಂದೆ ಕರ್ಣನಾದಂತಹ ಸಂದರ್ಭದಲ್ಲಿ ಅವ್ರು ಯಾರ ಸಹವಾಸ ಮಾಡ್ದ? ದುರ್ಯೋಧನನ ಸಹವಾಸ ಮಾಡ್ದ. ಹಾಗಾಗಿ ಬಾಣ ಹಿಡಿದು ಬಂದಿರುವಂತಹ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಹೇಳುವಂತಹ ಮಾತು, ಹೊಡಿ ಬಾಣವನ್ನ ಕರ್ಣನ ಮೇಲೆ. ಅಲ್ಲ, ಭೂಮಿಯಲ್ಲಿ ಚಕ್ರ ಹೂತ್ ಹೋಗಿದೆ, ಧರ್ಮ ಇಲ್ಲಿ ನೋಡೋ ಹಾಗಿಲ್ಲ. ಕರ್ಣ ದುಷ್ಟರ ಸಹವಾಸವನ್ನ ಮಾಡಿದ್ದಾನೆ, ಅಧರ್ಮವನ್ನ ಮಾಡಿದ್ದಾನೆ, ಅವನನ್ನ ಹೊಡಿ ಅಂತ ಕೃಷ್ಣ, ಇದೇ ಕೃಷ್ಣ ಪರಮಾತ್ಮ ರಾಮನಾದಂತಹ ಸಂದರ್ಭದಲ್ಲಿ ಸುಗ್ರೀವನನ್ನ ರಕ್ಷಣೆ ಮಾಡಿರುವಂತಹ ಭಗವಂತ ದುಷ್ಟರ ಸಹವಾಸವನ್ನ ಮಾಡಿರುವಂತಹ ಅದೇ ಸುಗ್ರೀವ ಕರ್ಣನಾದಂತಹ ಸಂದರ್ಭದಲ್ಲಿ ಅವನನ್ನ ಸಂಹಾರ ಮಾಡಿಸಿದ್ದಾನೆ. ಹಾಗಾಗಿ ಸುಗ್ರೀವನನ್ನ ರಕ್ಷಣೆ ಮಾಡಲಿಕ್ಕೆ ಕಾರಣ ಅವನು ಹನುಮಂತ ದೇವರ ರಕ್ಷಣೆಯಲ್ಲಿರುವಂಥವನು. ಸುಗ್ರೀವ ಮತ್ತು ವಾಲಿ ಇಬ್ಬರೂ ಯುದ್ಧ ಆಡುವಂತಹ ಸಂದರ್ಭದಲ್ಲಿ ಸುಗ್ರೀವನಿಗೆ ಹನುಮಂತ ದೇವರು ಮಾಲೆಯನ್ನ ಹಾಕಿ ಕಳಿಸ್ತಾರೆ. ಅದು ವಿಜಯದ ಮಾಲೆ. ಹನುಮನ ಮನೆಯವರು, ಯಮದೇವರು ನಾಳೆ ಕೇಳಿದ್ರೆ ನಾವು ಹೇಳ್ಬೇಕಂತೆ, ದಾಸರಾಯ ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಹನುಮನ ಮನೆಯವರು ನಾವು ಅನುಮಾನವಿಲ್ಲದೆ ಸ್ಥಳ ಕೊಡಿರೆಂದು. ನೀವು ಯಾರ ಮನೆಯವರು ಅಂತ ಕೇಳಿದ್ರೆ ಹನುಮಂತ ದೇವರ ಮನೆಯವರು, ಹನುಮಂತ ದೇವರ ಶಿಷ್ಯರು ನಾವು. ಅರ್ಜುನನನ್ನ, ಇದೇ ವಾಲಿಯನ್ನ ಇಲ್ಲಿ ಸಂಹಾರ ಮಾಡಿದಂತ ಭಗವಂತ ಅರ್ಜುನನಾಗಿದ್ದಂತಹ ಸಂದರ್ಭದಲ್ಲಿ ಅವನಿಗೆ ಸಾರಥಿಯಾಗಿ ರಕ್ಷಣೆ ಮಾಡಿದ್ದಾನೆ. ಪಾರ್ಥ ಸಾರಥಿ ಅಂತ ಅನಿಸ್ಕೊಂಡ. ಕಾರಣ ಅರ್ಜುನ ಅಂತಲ್ಲ, ಭೀಮಸೇನ್ ದೇವರ ತಮ್ಮನಾಗಿರುವಂಥವನು. ಆದ್ದರಿಂದ ಅವನನ್ನ ರಕ್ಷಣೆ ಮಾಡಿದ್ದಾನೆ. ಇದು ನಾವು ತಿಳಿಬೇಕಾಗಿರುವಂತಹ ರಹಸ್ಯ. ದಾರಿದ್ರ್ಯ ದುಸ್ಸಹ, ದಾರಿದ್ರ್ಯದಿಂದ ನಾನು ಬಹಳ ಬೆಂದು ಹೋಗಿದ್ದೇನೆ, ಭಗವಂತ ರಾಮಚಂದ್ರ ನನ್ನನ್ನು ರಕ್ಷಣೆ ಮಾಡು, ಪಾಹಿಮಾಂ ಪ್ರಭೋ. ಹಾರಾಮ ವಾಲಿ ವಿಧ್ವಂಸಿನ್, ಮುಂದಿನ ಶ್ಲೋಕದಲ್ಲಿ ಅದೇ ಮಾತು ಹೇಳ್ತಾರೆ. ಹಾರಾಮ ವಾಲಿ ವಿಧ್ವಂಸಿನ್ ಕ್ವಾಸಿ ವಾನರ ಯೂಥಪ. ಪಾಪ ಬುದ್ಧಿಯಿಂದ ಕೂಡಿರುವಂತಹ ವಾಲಿಯನ್ನ ಸಂಹಾರ ಮಾಡಿದ ಭಗವಂತ. ಯಾಕೆ? ಸುಗ್ರೀವನ ಹೆಂಡತಿಯನ್ನ ಹಿಡಿದಿಟ್ಕೊಂಡಿದ್ದ, ರಾವಣನ ಸಹವಾಸ ಮಾಡಿದ್ದ. ಎರಡೂ ಮಹಾದೋಷ. ಪರಪತ್ನಿಯನ್ನ ಅವನು ಇಟ್ಟುಕೊಂಡಿರುವಂಥದ್ದು, ಅವರಿಗೆ ಹಿಂಸೆ ಮಾಡುವಂಥದ್ದು, ತಮ್ಮನಾಗಿರುವಂಥ ಆ ಸುಗ್ರೀವನಿಗೆ ರಾಜ್ಯವನ್ನ ಕೊಡದೇ ಇರುವಂಥದ್ದು, ಇದರ ಮೇಲೆ ದುಷ್ಟನಾಗಿರುವಂತಹ ರಾವಣನ ಸಹವಾಸವನ್ನ ಮಾಡಿರುವಂಥದ್ದು. ಈ ಎಲ್ಲಾ ಕೆಟ್ಟ ಗುಣಗಳಿರುವಂತಹ ವಾಲಿಯನ್ನ ಸಂಹಾರ ಮಾಡಿದ್ದಾನೆ ಭಗವಂತ. ಅಂತಹ ಹೇ ಭಗವಂತ, ದಾರಿದ್ರ್ಯ ದುಸ್ಸಹ, ದಾರಿದ್ರ್ಯವನ್ನ ಸಹನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ರಕ್ಷಣೆಯನ್ನ ಮಾಡು, ಪಾಹಿಮಾಂ ಪ್ರಭೋ. ಹಾರಾಮ ರಾವಣ ಪ್ರಾಣ ಹಾರಿನ್ ಕ್ವಾಸಿ ಸುರಾರ್ಚಿತ. ಎಲ್ಲ ದೇವತೆಗಳಿಂದ ನಿತ್ಯದಲ್ಲಿ ಪೂಜೆಗೊಳ್ಳುವಂಥವನು ಭಗವಂತ, ರಾವಣನನ್ನ ಸಂಹಾರ ಮಾಡಿದಂಥವನು. ಅಂತಹ ಹೇ ಭಗವಂತ, ಅಮಂದ ನಂದಮಾಂ ರಾಮ ಕೃಪಾ ದೃಷ್ಟ ಅವಲೋಕಯ. ಅಂದ್ರೆ
ನಿನ್ನ ಕೃಪಾದೃಷ್ಟಿಯನ್ನ ನನ್ನ ಮೇಲೆ ಹಾಕು. ಅದನ್ನ ಸ್ತೋತ್ರ ಮಾಡ್ತಾರೆ. ಭಗವಂತ ಎಂಥವನು, ಕೊನೆ ಇಲ್ದೇ ಇರುವಂತಹ ಆನಂದ, ಪೂರ್ಣನಾಗಿರುವಂಥವನು ಭಗವಂತ. ಅದನ್ನ ಹೇಳ್ತಾರ, ಅಮಂದಾನಂದ ಮಾಮಾಂ ರಕ್ಷಾ ರಾಮ. ಅಂದ್ರೆ ಸುಖಕ್ಕೆ ಒಂದು ಮಿತಿಯೇ ಇಲ್ಲ, ಅಂಥವನು ಭಗವಂತ. ಅಂತಹ ರಾಮದೇವರು ನನ್ನನ್ನು ರಕ್ಷಣೆ ಮಾಡ್ಲಿ ಅಂತ ಪ್ರಾರ್ಥನೆಯಿಂದ ಮಾಡ್ತಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಹಾರಾಮ ಪಿತೃವಾಗ್ಬಾಣ ವಾಸಿಧಾನುಷ್ಕರೇಶ್ಕರ. ಪಿತೃವಾಕ್ಯವನ್ನ ಪರಿಪಾಲನೆ ಮಾಡಿರುವಂಥವನು ಭಗವಂತ. ಅಂದ್ರೆ ತಂದೆಯ ಮಾತನ್ನ ಹೇಗೆ ನಡೆಸಬೇಕು ಅಂತ ಹೇಳಿ ಜಗತ್ತಿಗೆ ಸಾರಿರುವಂತಹ ರೂಪ ಅದು ಆ ರಾಮರೂಪ. ಇನ್ನು ಜೊತೆಗೆ ಧನುರ್ವಿದ್ಯೆಯಲ್ಲಿ ಪ್ರವೀಣನಾಗಿರುವಂಥವನು ಭಗವಂತ. ಅಂತಹ ಭಗವಂತ, ಆನಂದದ ಮಿತಿಯೇ ಇಲ್ದಿರುವಂತಹ ಭಗವಂತ, ಕೃಪಾ ದೃಷ್ಟಿಂ ಅವಲೋಕಯ, ನಿನ್ನ ಕರುಣೆ ತುಂಬಿರುವಂತಹ ಕಣ್ಣುಗಳಿಂದ ನನ್ನನ್ನ ನೋಡು, ನನ್ನನ್ನ ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಹಾರಾಮ ಸುಜನೋದ್ಧಾರ ಕ್ವಾಸಿಯಾಸಿ ಖಲಾರ್ದನ. ಎಲ್ಲ ಸಜ್ಜನರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ ರಾಮನಾಗಿ ಬಂದಿರುವಂಥದ್ದು. ದುಷ್ಟರನ್ನ ಸಂಹಾರ ಮಾಡಬೇಕು, ಸಜ್ಜನರನ್ನ ರಕ್ಷಣೆ ಮಾಡಬೇಕು, ದುಷ್ಟರನ್ನ ಸಂಹಾರ ಮಾಡಬೇಕು. ಅಮಂದಾನ ಅಂದ್ರೆ ಆನಂದದ ಮೂರ್ತಿಯಾಗಿರುವಂತಹ ಭಗವಂತ, ನೀನು ಅವಲೋಕಯ, ಕರುಣಾ ತುಂಬಿರುವಂತಹ ನಿನ್ನ ದೃಷ್ಟಿಯಿಂದ ನನ್ನನ್ನ ವೀಕ್ಷಿಸು, ನನ್ನನ್ನ ರಕ್ಷಣೆ ಮಾಡು. ಹಾರಾಮ ಸರಯೂ ತೀರ ವಾಸಿನ್ ಕ್ವಾಸಿ ಪರಾಯಣ. ಭಗವಂತ ಸರಯೂ ತೀರದಲ್ಲಿ ವಾಸ ಮಾಡಿರುವಂಥವನು, ಭಕ್ತ ರಕ್ಷಕನಾಗಿರುವಂತಹ ಆನಂದದ ಮೂರ್ತಿಯಾಗಿರುವಂತಹ ಹೇ ರಾಮಚಂದ್ರ ಪ್ರಭು, ನನ್ನನ್ನ ಅವಲೋಕಯ, ಕೃಪಾದೃಷ್ಟಿಯಿಂದ, ಕರುಣೆ ತುಂಬಿರುವಂತಹ ನಿನ್ನ ದೃಷ್ಟಿಯಿಂದ ನನ್ನನ್ನು ನೋಡು. ಇನ್ನು ಹಾರಾಮ ಸರ್ವಭೂತಾನ ಇಷ್ಟದ ಕ್ವಾಸಿ ಮಾನದ. ಭಗವಂತನಿಗೆ ಯಾವುದೇ ವರ್ಣ ಅನ್ನೋದಿಲ್ಲ, ಯಾವುದೇ ಆಶ್ರಮ ಅನ್ನೋದಿಲ್ಲ. ಯಾರು ಬಂದ್ರೂ ಅವರನ್ನ ರಕ್ಷಣೆ ಮಾಡಿದ್ದಾನೆ ಭಗವಂತ. ಅದನ್ನೆಲ್ಲಿ ಹೇಳ್ತಾರೆ, ಸುಜನರಿಗೆ ಭಕ್ತರಿಗೆ ಗೌರವವನ್ನ ದೊರಕಿಸಿಕೊಡುವಂಥವನು ಭಗವಂತ. ಅಂತಹ ಆನಂದದ ಮೂರ್ತಿಯಾಗಿರುವಂತಹ ರಾಮಚಂದ್ರ ಪ್ರಭು, ನನ್ನನ್ನ ಕರುಣೆಯಿಂದ ನನ್ನನ್ನ ವೀಕ್ಷಿಸು, ನನ್ನನ್ನ ರಕ್ಷಣೆ ಮಾಡು. ಹಾರಾಮ ಕರುಣಾ ಪೂರ್ಣ ಭಕ್ತ ಬಂಧೋ ಸುಕಾರಣವ ಮಾಮುದ್ಧರ ಮಹಾದೋಷ ಮಹಲ್ಯಾಂ ಶೋಕನಾಶನ. ಭಗವಂತನ ಗುಣನಿಧಿ ಆಗಿರುವಂತಹವನು ಭಗವಂತ. ಅದನ್ನಲ್ಲಿ ಹೇಳ್ತಾರೆ, ಸುಖ ಸಾಗರನಾಗಿರುವಂಥವನು ಭಗವಂತ, ದಯಾಸಾಗರನಾಗಿರುವಂಥವನು, ಭಕ್ತ ವತ್ಸಲನಾಗಿರುವಂಥವನು, ಅಹಲ್ಯೆಯ ಶೋಕವನ್ನ ಪರಿಹಾರ ಮಾಡಿದಂತಹ ದೋಷ ದೂರನಾಗಿರುವಂತಹ ಭಗವಂತ, ನನ್ನನ್ನ ಏನು ಮಾಡಬೇಕು, ಮಾಮುದ್ಧರ, ವಾತ್ಸಲ್ಯದಿಂದ ನನ್ನನ್ನ ರಕ್ಷಣೆ ಮಾಡು, ನನ್ನನ್ನ ಉದ್ಧಾರ ಮಾಡು ಅಂತ ಹೇಳಿ ರಾಮದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಯಾದವಾರ್ಯರು. ಕೃಷ್ಣನ ರೂಪದ ವರ್ಣನೆ ಇದೆ, ಅದನ್ನ ನಾಳನೇ ದಿವಸ ನೋಡ್ಲಿಕ್ಕೆ ಪ್ರಯತ್ನವನ್ನ ಮಾಡೋಣ.